ಆತ್ಮೀಯರೇ, ಬಹಳ ದುಃಖದಿಂದ ನಿಮ್ಮ ಮುಂದೆ ಬಂದಿದ್ದೀನಿ. ಕಳೆದ 77 ದಿನಗಳಿಂದ ಸಂತ ಜಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ನಿಮ್ಮೆಲ್ಲರ ನೆಚ್ಚಿನ ಬ್ರದರ್ ಟಿ.ಕೆ. ಜಾರ್ಜ್ ರವರು 77 ದಿನಗಳ ತಮ್ಮ ಹೋರಾಟವನ್ನು ಮುಗಿಸಿ ಸಂಜೆ ಇಂದು 7:30 ಗಂಟೆಗೆ ಕೊನೆ ಉಸಿರೆಳೆದರು ಎಂದು ಹೇಳಲು ವಿಷಾದಿಸುತ್ತೇನೆ. ಅವರ ಆತ್ಮಕ್ಕೆ ಪ್ರಭು ಯೇಸು ಚಿರಶಾಂತಿಯನ್ನು ಕರುಣಿಸಲೆಂದು ಪ್ರಾರ್ಥಿಸೋಣ. ಅವರ ಕುಟುಂಬದೊಡನೆ ಚರ್ಚಿಸಿ ಅವರ ಶವ ಸಂಸ್ಕಾರ ಭದ್ರಾವತಿಯಲ್ಲಿರುವುದು, ಅದು ಯಾವಾಗ ಎಲ್ಲಿ ಅಂತೇಳಿ ನಾನು ನಿಮಗೆ ತಿಳಿಸ್ತೀನಿ. ದಯವಿಟ್ಟು ಅವರ ಕುಟುಂಬಕ್ಕಾಗಿಯೂ ನಮಗಾಗಿಯೂ ಪ್ರಾರ್ಥಿಸಿರಿ. ವಂದನೆಗಳು.